ಪ್ರಪಂಚದ ಒಟ್ಟು ಎಳ್ಳು ಉತ್ಪಾದನೆಯಲ್ಲಿ 95% ಆಫ್ರಿಕಾ ಮತ್ತು ಏಷ್ಯಾ ಈ ಎರಡು ಖಂಡಗಳಲ್ಲಿ ಬೆಳೆಯುತ್ತದೆ. ಅಡುಗೆ, ಆಹಾರ ಮತ್ತು ಎಣ್ಣೆ ತೆಗೆಯುವ ಎಳ್ಳು ಅದ್ಭುತ ಜೀವಸತ್ವಗಳನ್ನು ಹೊಂದಿದೆ. ವೈದಿಕರಲ್ಲಿ ಸತ್ತವರಿಗೆ ತರ್ಪಣ ಬಿಡುವಾಗ ಎಳ್ಳು ಬಿಡುತ್ತಾರೆ. ಅದೇ ಎಳ್ಳು ನೀರು ಕಾಲಾನಂತರ ಅದು ಲಘು ಅರ್ಥವಾಗಿ ಪಡೆದಿದೆ. ಜಗತ್ತಿನ ವರ್ಷದ ಒಟ್ಟು ಎಳ್ಳು ಉತ್ಪಾದನೆಯು 70 ಲಕ್ಷ ಟನ್ ದಾಟಿದೆ. 20% ಸುಡಾನ್ ಬೆಳೆಯುತ್ತದೆ. 5 ಪ್ರಮುಖ ಎಳ್ಳು ಬೆಳೆಯುವ ದೇಶಗಳು ಹಾಗೂ ಪ್ರಮಾಣ ಮುಂದಿನಂತಿದೆ. ಸುಡಾನ್ 13.8 ಲಕ್ಷ ಟನ್, ಭಾರತ 8.21 ಲಕ್ಷ ಟನ್, ಮಯನ್ಮಾರ್ 7.42 ಲಕ್ಷ ಟನ್, ಚೀನಾ 4.56 ಲಕ್ಷ ಟನ್, ನೈಜೀರಿಯಾ 4.2 ಲಕ್ಷ ಟನ್. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.